ಹಾಯ್ ಹಾಯ್ ಹಾಯ್. ಅಯ್ಯಯ್ಯೋ ಅಯ್ಯಯ್ಯೋ ಜಂಜಿ ಬಂತುಂಡು ಪತ್ತಲೆ ಪತ್ತಲೆ ಅಲ್ಪ ಸ್ವಲ್ಪ ಕಲ್ಲು ಜಂಜಿ ಮಸಾಲ. ಹಾಯ್ ನಮಸ್ತೆ ಗೆಳೆಯರೇ, ನೀವು ಹೇಗಿದ್ದೀರಾ? ಒಂದು ಸೆಕೆಂಡ್. ಇದು ಇದು ಗೊತ್ತುಂಟಲ್ಲ ನಿಮಗೆ? ತೊಂದರ್ಧಕರ. ಇದರ ಒಳಗಡೆ ಎಂತ ಉಂಟು ಗೊತ್ತುಂಟಾ ನಿಮಗೆ? ನೀವು ಅಂದಾಜಿಸಬಹುದಾ? ಸ್ವಲ್ಪ ಯೋಚಿಸಿ ಅಂತೆ, ಇದರ ಒಳಗೆ ಎಂತ ಇರಬಹುದು ಅಂತ. ನಾನೇ ತೆಗೆದು ತೋರಿಸ್ತೇನೆ ನಿಲ್ಲಿ. ನೋಡಿ ಇದರ ಒಳಗಡೆ ಎಂತ ಉಂಟು ಅಂತ. ಜಂಜಿ ಉಂಟು ಮಾರೆ, ಅಂದರೆ ಏಡಿ ಇದೆ. ಇದು ಊರಿದ್ದು ಆಯಿತಾ. ಇದು ನನಗೆ ನನ್ನ ಫ್ರೆಂಡ್ ಕೊಟ್ಟಿದ್ದು. ಕನ್ನಡದಲ್ಲಿ ಒಂದು ಹಾಡಿದೆ, ಕೇಳಿರಬಹುದು ನೀವು. ಕದ್ದು ತಿನ್ನುವ ಕೋಳಿ ಚಂದ, ಕಳ್ಳ ಬಟ್ಟಿಯ ಶೇಂದಿ ಚಂದ, ಹಳ್ಳದ ಏಡಿ ಕಾಯಿ ಚಂದ ಚಂದ ಅಂತ. ಇದು ಅದೇ ಹಳ್ಳದ್ದು ಏಡಿ. ಇವ ನನ್ನ ಬಿಲ್ಲ, ಮನೆಯಲ್ಲಿದ್ದರೆ ನನ್ನ ಬೆನ್ನು ಬಿಡೋದೇ ಇಲ್ಲ ಅಂತಾನೆ, ಯಾವತ್ತು ಬಾಲ ಥರ. ಆದರೂ ತುಂಬ ಪಾಪ ಆಯ್ತಾ, ತುಂಬ ಇನ್ನೋಸೆಂಟ್ ಬೇಕು ಅದು. ಎಲ್ಲವನ್ನು ನಂಬಿ ಬಿಡ್ತದೆ, ಅದಕ್ಕೆ ನಾವೇ ಪ್ರಪಂಚ. ಈಗ ಬಿಲ್ಲನನ್ನು ಬಿಟ್ಟು ನಾವು ಏಡಿ ಕ್ಲೀನ್ ಮಾಡುವ ಆಯಿತಾ. ಅದರ ಕೈಕಾಲೆಲ್ಲ ಮುರಿದು ತೆಗೆಯುವ. ದೊಡ್ಡ ಜೋರಿದು ಕಾಲನ್ನು ಮೊದಲೇ ಮುರಿದು ಕೊಟ್ಟಿದ್ದಾರೆ, ಯಾಕಂದರೆ ಅವರಿಗೆ ನನ್ನ ಬಗ್ಗೆ ಗೊತ್ತುಂಟಲ್ವಾ. ಹಾಗಾಗಿ ನನಗೆ ಸ್ವಲ್ಪ ಸುಲಭ ಆಯಿತು. ಇದೊಂದು ಜಂಜಿ ನೋಡಿ ಅಂತೆ, ಫುಲ್ ಸ್ಪೋರ್ಟಿವ್ ಮೂಡಲ್ಲಿದೆ. ಆದರೆ ಅದಕ್ಕೆ ಓಡಿ ಹೋಗಲಿಕ್ಕೆ ಆಗಲೇ ಇಲ್ಲ ಬಿಡಿ, ಯಾಕಂದರೆ ಹಿಡ್ಕೊಂಡದ್ದು ನಾನಲ್ವಾ. ಮತ್ತು ಇದೊಂದು ಜಂಜಿ ನೋಡಿ ಅಂತೆ, ಇದು ಜೋರುಂಟು ಕಾಣ್ತದೆ, ಓಡಲಿಕ್ಕೆ ರೆಡಿಯಾಗಿದೆ. ಓಡಿಯೇ ಬಿಡ್ತು, ಬದುಕಿದರೆ ಹುಲ್ಲಾದರೂ ತಿಂತೇನೆ ಅಂತ. ಆದರೆ ನಾನು ಬಿಡಬೇಕೆ? ಹೇಗಾದರೂ ಕಷ್ಟಪಟ್ಟು ಹಿಡಿದು ತಂದೆ ಆಯಿತಾ. ಮತ್ತು ಇದು ಅದರ ವೆಪನ್ ಆಯಿತಾ. ಕಚ್ಚಿ ಹಿಡ್ಕೊಂಡ್ರೆ ಜಪ್ಪಾಯ ಅಂದರೂ ಬಿಡೋದೇ ಇಲ್ಲ. ಇವಾಗ ನಾನು ತಮಾಷೆ ಮಾಡ್ತಾ ಇದ್ದೇನೆ ಅಷ್ಟೇ. ಇದು ಮಿನಿ ಅದರ ದೇಹದಲ್ಲೇ ಇದ್ದಿದ್ರೆ ನಾನಂತೂ ಅದರ ಹತ್ರಕ್ಕೂ ಹೋಗ್ತಿರ್ಲಿಲ್ಲ ಆಯಿತಾ. ಜಂಜಿ ಅಂದರೆ ಏಡಿ ಕ್ಲೀನ್ ಮಾಡಿ ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹುಡಿ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇಡುವ. ಈಗ ನಾವು ಮಸಾಲೆ ರೆಡಿ ಮಾಡುವ. ಫಸ್ಟಿಗೆ ಬಾಣಲೆ ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ತೆಂಗಿನ ಎಣ್ಣೆ ಸುರಿದು ಅಳತೆಗೆ ತಕ್ಕಷ್ಟು ಮೆಣಸನ್ನು ಹಾಕಿ ಹುರಿಯುವ ಆಯಿತಾ. ಆಮೇಲೆ ಅದನ್ನು ತೆಗೆದು ಸಾಂಬಾರ ಪದಾರ್ಥಗಳು ಅಂದರೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಮೆಂತೆ, ಸ್ವಲ್ಪ ಸಾಸಿವೆ, ಹಾಗೆ ಜೀರಿಗೆ, ಕರಿಮೆಣಸು, ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿಕೊಂಡು ಸ್ವಲ್ಪ ಹೊತ್ತು ಹುರ್ಕೊಳ್ಳುವ. ಚೆನ್ನಾಗಿ ಹುರಿದ ಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕಿ ಸ್ವಲ್ಪ ಬಾಡಿಸಿ ತೆಗೆಯುವ. ಆಮೇಲೆ ಇವಾಗ ಸ್ವಲ್ಪ ಈರುಳ್ಳಿಯನ್ನು ಕೂಡ ಹುರ್ಕೊಳ್ಳುವ. ಚೆನ್ನಾಗಿ ಸಾಫ್ಟ್ ಆಗುವವರೆಗೆ ಹುರಿಬೇಕು. ಆಮೇಲೆ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ತೆಂಗಿನ ತುರಿ ಕೂಡ ಹಾಕಿ ಹುರ್ಕೊಳ್ಳುವ. ತೆಂಗಿನಕಾಯಿ ಸ್ವಲ್ಪ ಬಣ್ಣ ಬದಲಾದ ಮೇಲೆ ಸ್ವಲ್ಪ ಅದಕ್ಕೆ ಅರಿಶಿನ ಪುಡಿ ಕೂಡ ಹಾಕುವ. ಆಮೇಲೆ ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಹುಣಸೆ ಹುಳಿಯನ್ನು ಹಾಕಿ ಎಲ್ಲವನ್ನು ರುಬ್ಕೊಳ್ಳುವ. ಆಮೇಲೆ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಗ್ಯಾಸ್ ಒಂದು ಉರಿಸಿ ಆಯಿತಾ, ನೆನಪಲ್ಲಿ. ಆಮೇಲೆ ಬಾಣಲೆಗೆ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡುವ. ಆಮೇಲೆ ಅದಕ್ಕೆ ಸ್ವಲ್ಪ ಟೊಮೆಟೊ ಕೂಡ ಹಾಕುವ. ಎಲ್ಲವೂ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ನಾವು ಆಗಲೇ ಬೆರೆಸಿಟ್ಟ ಏಡಿಯನ್ನು ಇದಕ್ಕೆ ಹಾಕಿ ಸ್ವಲ್ಪ ಸೌಟಾಡಿಸುವ ಆಯಿತಾ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನಾವು ರೆಡಿ ಮಾಡಿಕೊಂಡಿದ್ದ ಮಸಾಲೆಯನ್ನು ಸಹ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು, ಯಾಕಂದರೆ ಏಡಿಗೆ ಸಹ ಸ್ವಲ್ಪ ಹಾಕಿದ್ವಿ ಅಲ್ವಾ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ
ಆಮೇಲೆ ಅದಕ್ಕೊಂದು ಮುಚ್ಚಳವನ್ನು ಮುಚ್ಚಿಟ್ಟು ಕುದಿಸುವ. ಕುದಿ ಬಂದಮೇಲೆ ನೋಡಿ, ಕುದಿ ಬರೋದು ಗೊತ್ತಾಗ್ತದೆ. ಆ ಕುದಿ ಬಂದಮೇಲೆ ಒಂದೆರಡು ಎಸಲು ಕೊತ್ತಂಬರಿ ಸೊಪ್ಪು, ಇಲ್ಲಾಂದರೆ ನನ್ನಲ್ಲಿ ಕೊತ್ತಂಬರಿ ಸೊಪ್ಪು ಖಾಲಿಯಾಗಿತ್ತು, ಅದಕ್ಕೆ ಈ ಒಗ್ಗರಣೆ ಸೊಪ್ಪನ್ನು ಸೇರಿಸಿದೆ ನಾನು. ಅದು ಕೂಡ ಒಳ್ಳೆ ಫ್ಲೇವರ್ ಕೊಡ್ತದೆ, ಆಯಿತಾ. ಆಮೇಲೆ ಈ ಏಡಿಯಲ್ಲಿ ಉಂಟಲ್ವ, ಆರೋಗ್ಯಕ್ಕೆ ಕೂಡ ತುಂಬ ಉಪಯುಕ್ತವಾದ ಅಂಶಗಳಿದೆ. ಅದೆಂತ ಗೊತ್ತುಂಟಾ? ಆ ಏಡಿಯಲ್ಲಿ ಕ್ಯಾಲ್ಶಿಯಂ ಮತ್ತು ಫಾಸ್ಫರಸ್ ಇರ್ತದೆ. ಇದು ಮೂಳೆಗಳಿಗೆ ತುಂಬ ಒಳ್ಳೆಯದು. ಹಾಗೆಯೇ ಇದರಲ್ಲಿರುವ B12 ಮತ್ತು ಜಿಂಕ್ ನರಮಂಡಲದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ಇದರಲ್ಲಿರುವ ಪ್ರೋಟೀನ್ ಮತ್ತು ಅಗತ್ಯ ಅಮೈನೋ ಆಮ್ಲಗಳು ಅಂಗಾಂಶಗಳ ದುರಸ್ತಿಗೆ ಸಹಾಯ ಮಾಡ್ತದೆ ಅಂತ ಹೇಳ್ತಾರೆ. ಹಾಗೆ ಏಡಿಯಲ್ಲಿರುವ ಸೆಲೆನಿಯಂ ಎಂಬ ಅಂಶ ಇದು ತುಂಬ ಹೆಚ್ಚಿದೆ ಅಂತೆ ಇದರಲ್ಲಿ. ಇದು ದೇಹದಲ್ಲಿರುವ ಆಕ್ಸಿಡೇಟಿವ್ ಸ್ಟ್ರೆಸ್ನ ಕಡಿಮೆ ಮಾಡಿ ದೇಹದ ರೋಗ ನಿರೋಧಕ ವ್ಯವಸ್ಥೆಯನ್ನು ಸುಧಾರಿಸ್ತದೆ ಅಂತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇದು ತಿನ್ನೋದಕ್ಕೆ ಬಹಳ ರುಚಿಯಾಗಿರ್ತದೆ.